ಕೊರೋನಾದಂತಹ ಸಂಕಷ್ಟ ಕಾಲದಲ್ಲಿ ಜನತೆಗೆ ಸಮರ್ಪಕವಾದ ಪಡಿತರ ವ್ಯವಸ್ಥೆಯ ಮೂಲಕ ನೆರವಾಗಬೇಕಾಗಿದ್ದ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ಮಾಜಿ ಸಚಿವ ಯುಟಿ ಖಾದರ್ ಕಿಡಿಕಾರಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ರಾಜ್ಯದ ಪಡಿತರ ವ್ಯವಸ್ಥೆ ಅಸಮರ್ಪಕವಾಗಿದೆ. ಜನರಿಗೆ ಪಡಿತರ ಸಾಮಗ್ರಿಗಳನ್ನು ಸೂಕ್ತವಾಗಿ ನೀಡುವಲ್ಲಿ ಸರ್ಕಾರ ವಿಫಲವಾಗಿದೆ. ಅಸಮರ್ಪಕ ಕಾರಣಕ್ಕಾಗಿ ಪಡಿತರ ಚೀಟಿಯನ್ನು ರದ್ದು ಮಾಡಲಾಗ್ತಾ ಇದೆ. ಪೌಷ್ಟಿಕ ಆಹಾರ ಧಾನ್ಯ, ಕುಚ್ಚಲಕ್ಕಿ ಲಭಿಸುತ್ತಿಲ್ಲ. ಒಂದು ಪಡಿತರ ಚೀಟಿಯ ಮೂಲಕ ರಾಜ್ಯದಲ್ಲಿ ಯಾವುದೇ ನ್ಯಾಯಬೆಲೆ ಅಂಗಡಿಯಿಂದ ಪಡಿತರ ಸಾಮಗ್ರಿ ಪಡೆಯುವ ವ್ಯವಸ್ಥೆ ಸ್ಥಗಿತಗೊಂಡು ಜನರು ಸಮಸ್ಯೆ ಎದುರಿಸುತ್ತಿದ್ದಾರೆ ಎಂದು ಕಿಡಿಕಾರಿದ್ದಾರೆ. ರಾಜ್ಯದ ಪಡಿತರ ವ್ಯವಸ್ಥೆ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಜನಸಾಮಾನ್ಯರು ಇಷ್ಟೊಂದು ಸಂಕಷ್ಟದಲ್ಲಿದ್ದಾರೆ. ಆದರೆ ರಾಜ್ಯ ಸರ್ಕಾರ ಜನಸಾಮಾನ್ಯರ ನೋವು ಮತ್ತು ಕಷ್ಟವನ್ನು ಅರ್ಥ ಮಾಡಿಕೊಂಡು ಕನಿಷ್ಠ ಪಡಿತರ ಚೀಟಿ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಇನ್ನೂ ಕೂಡ ಮಾಡಲಿಲ್ಲ. UPA ಸರ್ಕಾರ ತಂದಂಥ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ನಲ್ಲಿ ಪಡಿತರ ಚಾಯ್ಸ್ ಅಲ್ಲ, ಪಡಿತರ ಹಕ್ಕಾಗಿ ಬಿಟ್ಟಿದೆ. ಫುಡ್ ರೈಟ್ ಟು ಫುಡ್ ಆ್ಯಕ್ಟ್ ಇಟ್ಸ್ ಹಕ್ಕು. ಈ ಹಕ್ಕು ಜನರ ಏನೋ ಹಕ್ಕಿದೆ, ರೈಟ್ ಇದೆ, ಅದನ್ನು ತಗೊಳ್ಳಿಕ್ಕೆ ಇವರಿಗೆ ಕಾರ್ಡ್ಗೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿದರೆ ಇಷ್ಟು ವರ್ಷ ಸಮಯದಿಂದ ಮತ್ತು ಯಾಕಾಗಿ ಸರ್ಕಾರ ನಡೆಸಬೇಕು? ಇವತ್ತು ಭಾಳಷ್ಟು ಜನ ಬಡವರು ಯಾರು ಇವತ್ತು ರೇಷನ್ ಕಾರ್ಡ್ ಯಾವತ್ತು ತಪ್ಪಿ ಹೋಗಿದೆ, ಆಸ್ಪತ್ರೆಗೆ ಹೋದಾಗ ಆಪರೇಷನ್ಗೆ ಬೇಕಾಗಿ ಅಥವಾ ಈ ಕೊರೋನಾ ಸಂದರ್ಭದಲ್ಲಿ ನಮ್ಮ ಇನ್ನಿತರ ಚಿಕಿತ್ಸೆಗೆ ಬೇಕಾಗಿ ಆ ಕಾರ್ಡ್ ಇಲ್ಲದೆ ಅದನ್ನು ಸೇರಿಸಲಿಕ್ಕೆ ಕಚೇರಿಯಿಂದ ಕಚೇರಿ ಅಲೆದಾಡ್ತಿದ್ದಾರೆ. ನಾನು ಇವತ್ತು ಸರ್ಕಾರ ಹತ್ರ ಕೇಳ್ತೇನೆ, ಜಿಲ್ಲಾ ಉಸ್ತುವಾರಿ ಸಚಿವರ ಹತ್ರ ಕೇಳ್ತೇನೆ, ಜಿಲ್ಲೆಯ ಶಾಸಕರ ಹತ್ರ ಕೇಳ್ತೇನೆ, ಈ ಸಂಬಂಧಪಟ್ಟಾಗೆ ನೀವು ಯಾಕೆ ಯಾರು ಕೂಡ ಮಾತಾಡೋದಿಲ್ಲ? ನಿಮ್ಮ ಕ್ಷೇತ್ರ ಜನಸಾಮಾನ್ಯರು ಸಂಕಷ್ಟದಲ್ಲಿದ್ದು ಕಷ್ಟದಲ್ಲಿರಬೇಕೆಂಬ ನಿಮ್ಮ ಭಾವನೆಯ, ಅವರು ಹೊಟ್ಟೆ ತುಂಬ ಊಟ ಮಾಡಬಾರ್ದೆಂಬ ನಿಮ್ಮೇನು ಆಲೋಚನೆ ಇದೆಯಾ? ಯಾಕೆ ಒಂದೇ ಒಂದು ಒತ್ತಾಯ ಆಗ್ತದೆ, ಇನ್ನೂ ಕೂಡ ಕ್ರಮ ತಗೊಳ್ತಾ ಇಲ್ಲ? ಕಳೆದ ಅಸೆಂಬ್ಲಿಯಲ್ಲಿ ನಾನು ಮಾತಾಡಿದ್ದೆ. ತದನಂತರ ಇನ್ನೂ ಕೂಡ ರೇಷನ್ ಕಾರ್ಡ್ ಕೊಡುವುದಂಥ ಪರಿಸ್ಥಿತಿ ಇಲ್ಲ. ಈಗ ಕೂಡ ಅದನ್ನು ಬಂದ್ ಮಾಡಿಟ್ಟಿದ್ದಾರೆ. ಇನ್ನು ಡಿಸಿ ಅವರನ್ನ ಕಮಾಂಡರ್ ಇನ್ ಚೀಫ್ ಎಂದು ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. ಡಿಸಿ ಅವರಿಗೆ ಈ ಹಿಂದೆನೇ ಮ್ಯಾಜಿಸ್ಟ್ರೇಟ್ ಪವರ್ ಇತ್ತು. ಕಮಾಂಡರ್ ಇನ್ ಚೀಫ್ ಮಾಡಿ ಮತ್ತೆ ಯಾವ ಪವರ್ ಕೊಟ್ಟಿದ್ದೀರಾ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮಾಜಿ ಸಚಿವ ಯುಟಿ ಖಾದರ್ ಅವರು ಪ್ರಶ್ನಿಸಿದ್ರು. ಡಿಸಿ ಅವರಿಗೆ ಹಿಂದೆ ಕೂಡ ಅವ್ರ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಂತೇಳಿ ಅವರದೇ ಆದ ಪವರ್ ಇದೆ. ಅದಕ್ಕೆ ಅನುಗುಣವಾಗಿ ಅವರು ಕೆಲಸ ಮಾಡ್ತಾರೆ. ನೀವೇನು ಮಾಡಿದ್ರಿ ಸರ್ಕಾರ? ಮತ್ತು ಮುಖ್ಯಮಂತ್ರಿ, ಉಸ್ತುವಾರಿ ಸಚಿವರು, ಶಾಸಕರಿಗೆ ಏನು ಕೆಲಸ? ಹಾಗಾದ್ರೆ ಇನ್ನು ಮುಂದೆ ಜಿಲ್ಲಾ ಪ್ರತಿನಿಧಿಗಳ ಮತ್ತು ಉಸ್ತುವಾರಿ ಅಧ್ಯಕ್ಷತೆಯಲ್ಲಿ ಸಭೆ ಮಾಡಲಿಕ್ಕಿಲ್ವಾ? ಏನು ಕ್ಲಾರಿಟಿ? ನೀವೆಲ್ಲ ನಿಯಂತ್ರಣ, ಎಲ್ಲ ಜವಾಬ್ದಾರಿ ಕಮಾಂಡರ್ ಇನ್ ಚೀಫ್ ಅಂತ ಹೇಳಿ ಕೊಟ್ಟು ನೀವು ಅವ್ರಿಗೆ ಕೊಟ್ಟಂಥ ಪವರ್ ಏನು ಹೇಳಿ? ಕಮಾಂಡರ್ ಇನ್ ಚೀಫ್ ಅಂತ ಮಾಡಿ ಡಿಸಿಗೆ ನೀವೇನು ಪವರ್ ಕೊಟ್ಟಿದ್ದೀರಿ? ಒಂದು ತಹಶೀಲ್ದಾರ್ ಕೆಲಸ ಮಾಡದಿದ್ದರೆ, AC ಕೆಲಸ ಮಾಡದಿದ್ದರೆ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳೋಂಥ ಪವರ್ ಡಿಸಿಗಿದೆಯಾ? ಒಬ್ಬ DHO ಕೆಲಸ ಮಾಡದಿದ್ದರೆ, ಒಬ್ಬ ಡಾಕ್ಟ್ರು ಕೆಲಸ ಮಾಡದಿದ್ದರೆ ಅವನನ್ನು ಪನಿಷ್ಮೆಂಟ್ ಟ್ರಾನ್ಸ್ಫರ್ ಮಾಡೋ ಪವರ್ ಜಿಲ್ಲಾಧಿಕಾರಿಗಿದೆಯಾ? ನೀವು ಈ ಎಲ್ಲ ಪವರ್ ಕೊಡದೆ ನೀವು ಕೆಲಸ ಮಾಡಿಸೋದು ಯಾವ ಇಲಾಖೆಯನ್ನು ಕೆಲಸ ಮಾಡಿಸಬೇಕು ಅವರು? ದೆನ್ ವೈ ಇಸ್ ಗವರ್ಮೆಂಟ್ ಇಸ್ ದೇರ್? ಈ ವೇಳೆ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್, ಕಾಂಗ್ರೆಸ್ ಮುಖಂಡರಾದ ಸಂತೋಷ್ ಶೆಟ್ಟಿ, ಫಾರೂಕ್, ರಫೀಕ್ ಮೊದಲಾದವರು ಉಪಸ್ಥಿತರಿದ್ದರು.